श्रीराम समर्थ। विदेहापरी तालूनी प्रपंच मुमुक्षु जनालाय अध्यात्म चर्चा करोनी बहुलोक जयमेण रीति नमस्कार त्या ब्रह्म चैतन्य सद्गुरुनाथ महाराज की जय 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 रघुवीर समर्थ। समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर ದಿವ್ಯ ಅನುಗ್ರಹದಿಂದ ನಾವು ಈ ಸ್ವಾಧ್ಯಾಯದ ಮೂಲಕವಾಗಿ ನಿಮಿತ್ತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಶ್ರವಣ ಮಾಡ್ತಾ ಇರೋದು ನಿಜವಾಗಿ ನಮ್ಮೆಲ್ಲರ ಒಂದು ಭಾಗ್ಯ. ಪ್ರಪಂಚದ ಲಕ್ಷಾವಧಿ ಕೋಟ್ಯಾವಧಿ ವಿಚಾರಗಳಿಂದ ಮನುಷ್ಯನ ಜೀವನಕ್ಕೆ ಒಂದು ನಿಜವಾದ ಶಾಂತಿ ಸಮಾಧಾನ ಸಿಗಲು ತ್ರಿಕಾಲದಲ್ಲಿಯೂ ಶಕ್ಯವಿಲ್ಲ. ಮನಸ್ಸು ಸ್ವಾಭಾವಿಕವಾಗಿ ಮನುಷ್ಯನ ಮನಸ್ಸು ಬಹಿರ್ಮುಖವಾಗಿ ದೃಶ್ಯದಲ್ಲಿ ರಮಿಸ್ತಾ ಇರೋದರಿಂದ ಆ ಒಂದು ದೃಶ್ಯದ ವಿಚಾರಗಳೇ ನಮ್ಮ ಮನುಷ್ಯನಲ್ಲಿ ತುಂಬಿಕೊಂಡಿರೋದರಿಂದ ದೃಶ್ಯದ ಜಡವಾಗಿರ್ತಕ್ಕಂಥ ಸ್ಥೂಲವಾಗಿರೋ ನಾನಾ ವಿಕಾರಗಳನ್ನು ಹೊಂದಿರತಕ್ಕಂಥ ವಿಚಾರಗಳಿಂದ ಮನಸ್ಸಿಗೆ ಶಾಂತಿ ಸಮಾಧಾನ ಆಗುವುದಿಲ್ಲ ಅನ್ನುವಂಥದ್ದು ಜಗತ್ತಿನ ಇತಿಹಾಸದ ಒಂದು ಸ್ಪಷ್ಟವಾದ ಒಂದು ಏನಿದೆ ಅಂತಂದರೆ ಅರ್ಥಾತ್ ಅಭಿಪ್ರಾಯ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಭಾರತೀಯ ಸಾಧು ಸತ್ಪುರುಷರ ಋಷಿಮುನಿಗಳ ಶಾಸ್ತ್ರಗಳ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಏನು ಅಂದರೆ ಆ ದೃಶ್ಯದಲ್ಲಿ ರಮಿಸ್ತಕ್ಕಂಥ ದೃಶ್ಯವನ್ನೇ ಸರ್ವಸ್ವವೆಂದು ತಿಳಿದಿರ್ತಕ್ಕಂಥ ದೃಶ್ಯದಲ್ಲಿಯ ಸುಖವನ್ನೇ ನಿಜವಾದ ಸುಖ ಎಂಬ ಭ್ರಮೆಯಲ್ಲಿ ಬಿದ್ದಿರ್ತಕ್ಕಂಥ ಮನಸ್ಸನ್ನು ಆ ದೃಶ್ಯದಿಂದ ಒಳಗೆ ಎಳ್ಕೊಂಡು ಅದನ್ನು ಒಳಗೆ ಇರತಕ್ಕಂಥ ಅಂತರಂಗದಲ್ಲಿರ್ತಕ್ಕಂಥ ಸ್ವರೂಪ ಅದನ್ನು ಸಚ್ಚಿದಾನಂದ ಸ್ವರೂಪ ಅದರಲ್ಲಿ ತೊಡಗಿಸಲು ಹೊರತು ಜೀವನದಲ್ಲಿ ನಮ್ಮ ನಿಜವಾಗಿರ್ತಕ್ಕಂಥ ಶಾಂತಿ ಸಮಾಧಾನ ಆಗುವುದಿಲ್ಲ. ನಾವು ಪ್ರಪಂಚದ ದೃಷ್ಟಿಯಿಂದ ಏನಾದರೂ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಸುಶಿಕ್ಷಿತರಾಗಿರ್ಬೋದು, ಅಥವಾ ಮತ್ತೇನಾದರೂ ಅಧಿಕಾರಿಗಳಾಗಿರ್ಬೋದು, ಕಲೆ ಪಾಂಡಿತ್ಯ ವಿದ್ವತ್ತು ಇತ್ಯಾದಿಗಳಲ್ಲಿ ಪರಿಣತರಾದವರಾಗಿರ್ಬೋದು. ಆದರೆ ಸಮಾಧಾನ ಅನ್ನುವಂಥ ವಿಷಯದಲ್ಲಿ ನಾವೆಲ್ಲರೂ ದರಿದ್ರರೇ ಆಗಿರ್ತೇವೆ. ಈ ದಾರಿದ್ರ್ಯ ದೂರ ಆಗಬೇಕು ಅಂದರೆ ನಾವು ಭಗವಂತನ ಶರಣ ಹೋಗಬೇಕು. ಅಖಂಡ ಸಮಾಧಾನ ಸ್ವರೂಪನಾಗಿರ್ತಕ್ಕಂಥ ಭಗವಂತ ಈ ವಿಶ್ವವನ್ನು ವ್ಯಾಪಿಸಿ ಅದಕ್ಕೂ ಹೆಚ್ಚಾಗಿ ಅವನೇನು ಮಾಡ್ತಾನಂದರೆ ಇದ್ದಾನೆ, ಈಸ್, ಅವನು ಇರುತ್ತಾನೆ ಅನ್ನೋದೇ ಅವನು ನಿಜವಾಗಿರ್ತಕ್ಕಂಥ ಸ್ವರೂಪ. ಅವನ ಆ ಇರುವಿಕೆಯಲ್ಲಿಯೇ ಆನಂದ ಅನ್ನುವಂಥದ್ದು ಸಹಿತ ಒಂದು ಸ್ವಭಾವ. ಆನಂದವಾಗಿ ಇದ್ದಾನೆ. ಆದರೆ ಕೇವಲ ಆನಂದ ಅಲ್ಲ, ಮೂಢನಂಥ ಆನಂದ ಅಲ್ಲ, ಅಜ್ಞಾನಿಗಳಂಥ ಆನಂದ ಅಲ್ಲ, ಸರ್ವಜ್ಞನಾಗಿರ್ತಕ್ಕಂಥವನಾಗಿ ಆನಂದದಲ್ಲಿದ್ದಾನೆ. ಆ ಇರುವಿಕೆಯಲ್ಲಿಯೇ ಸಮಗ್ರವಾಗಿರ್ತಕ್ಕಂಥ ಜ್ಞಾನ, ಸಮಗ್ರವಾಗಿರ್ತಕ್ಕಂಥ ಆನಂದ ಮತ್ತು ಅಖಂಡ ಸಮಾಧಾನ. ಅರ್ಥಾತ್ ಏನು ಅಂದ್ರೆ ಅಷ್ಟೇ ಅಲ್ಲ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ, ಕ್ಷಣಮಾತ್ರದಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡ್ತಕ್ಕಂಥ ಅಖಂಡವಾಗಿರುವ ಶಕ್ತಿಶಾಲಿ ಯಾಗಿರ್ತಕ್ಕಂಥ ಯಾವ ಒಂದು ಇರುವಿಕೆ ಅನ್ನುವಂಥದ್ದನ್ನು ಅದೇ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥದ್ದು ಕೇವಲ ಸಂಕಲ್ಪ ಮಾತ್ರದಿಂದ ಇಂಥ ಒಂದು ಕೋಟ್ಯಾವಧಿ ಅನಂತ ಬ್ರಹ್ಮಾಂಡಗಳನ್ನು ನಿರ್ಮಾಣ ಮಾಡತಕ್ಕಂಥ ಪರಮಾತ್ಮ ನಮ್ಮೆಲ್ಲರ ಹೃದಯದಲ್ಲಿಯೂ ಆತ್ಮಭಾವದಿಂದಲೇ ವಾಸ ಮಾಡಿರುವುದರಿಂದಾಗಿ ನಾವು ಈ ಬಹಿರ್ಮುಖವಾಗಿರ್ತಕ್ಕಂಥ ನಮ್ಮ ಮನೋವೃತ್ತಿಗಳನ್ನು ಇಂದ್ರಿಯಗಳ ಮೂಲಕವಾಗಿ ಒಳಗೆ ಎಳಕೊಂಡು ಅದನ್ನು ನಮ್ಮ ಒಳಗಿರ್ತಕ್ಕಂಥ ಯಾವ ಒಂದು ಸಚ್ಚಿದಾನಂದ ಸ್ವರೂಪ ಆತ್ಮ ಅದನ್ನು ಆತ್ಮನಲ್ಲಿ ನಾವು ಲೀನಗೊಳಿಸಲು ಹೊರತು, ತಾದಾತ್ಮ್ಯತೆಯನ್ನು ಹೊಂದಲು ಹೊರತು ನಮಗೆ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯೊಳಗೂ ಸಮಾಧಾನ ಅನ್ನುವಂಥದ್ದಾಗಲಿಕ್ಕೆ ಶಕ್ಕಿಲ್ಲ ಅನ್ನುವಂಥ ಕಳಕಳಿಯಿಂದಲೇ ಸಾಧು ಸತ್ಪುರುಷರು ಪುನಃ ಪುನಃ ಏನು ಹೇಳ್ತಾರೆ ಅಂದರೆ ಮನಸ್ಸನ್ನು ಅಂತರ್ಮುಖ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಮನಸ್ಸನ್ನು ಅಂತರ್ಮುಖ ಮಾಡಿಕೋಬೇಕು ಅಂದರೆ ಮಹಾರಾಜರ ಕಡೆಗೆ ಒಬ್ಬರು ಬಂದು ಹೇಳಿದರು. ಅರ್ಥಾತ್ ಏನು ಅಂತಂದರೆ ನಮಗೆ ಮಹಾರಾಜರು ಹೇಳಿದರು, ನಾವು ಇವತ್ತಿನ ತನಕ ಜೀವನದಲ್ಲಿ ಅನೇಕ ಪ್ರಕಾರದಿಂದ ಕಷ್ಟಪಟ್ಟಿವಿ, ಆದರೆ ನಮಗೆ ಸಮಾಧಾನ ಇಲ್ಲ.
ನಮ್ಮ ಪರಿಸ್ಥಿತಿ ಎಲ್ಲ ದೃಷ್ಟಿಯಿಂದಲೂ ಲೌಕಿಕವಾಗಿ ವ್ಯಾವಹಾರಿಕವಾಗಿ ನಮಗೆ ಅನುಕೂಲ ಇದೆ, ಆದರೂ ನಮಗೆ ಸಮಾಧಾನ ಇಲ್ಲ. ಮಹಾರಾಜರೇನಂದ್ರು, ಅನುಕೂಲ ಇದ್ದರೂ ಸಮಾಧಾನ ಇಲ್ಲ ಅಂದರೆ ಅನುಕೂಲ ಇಲ್ಲ ಅಂತಂದಾಗಂತೂ ಸಮಾಧಾನದ ಪ್ರಶ್ನೆನೇ ಇಲ್ಲ ಅಂತಿದ್ದಾಗ, ಪರಿಸ್ಥಿತಿ ಒಂದು ಕ್ಷಣಕ್ಕೆ ಎಲ್ಲ ದೃಷ್ಟಿಯಿಂದಲೂ ಅನುಕೂಲ ಇದ್ದರೂ ಸಮಾಧಾನ ಇಲ್ಲ, ಅನುಕೂಲ ಇಲ್ಲದೇ ಇದ್ದಾಗಂತೂ ಸಮಾಧಾನದ ಪ್ರಶ್ನೆನೇ ಇಲ್ಲ ಅಂತಂದಾಗ, ಸಮಾಧಾನ ಅನ್ನುವಂಥದ್ದು ಏನಾದರೂ ಒಂದು ಕಾನ್ಸೆಪ್ಟ್ ಅದನ್ನು ಇಲ್ಲೋ ಅಂದಾಗ ನಿಶ್ಚಿತವಾಗಿಯೂ ಇರಲಿಕ್ಕೇ ಬೇಕು. ಯಾಕೆಂದರೆ ನಮ್ಗೆ ಅಸಮಾಧಾನದ ಅನುಭವ ಇದೆ ಅನ್ನೋಳಕ್ಕೆ ಇದಕ್ಕೊಂದು ರಿಲೇಟಿವ್ ಟರ್ಮ್, ಅರ್ಥಾತ್ವಾದ ವಿರುದ್ಧವಾದ ಧರ್ಮ ಇರಲಿಕ್ಕೇ ಬೇಕು. ಕತ್ತಲೆ ಅದ ಅನ್ನೋಳಕ್ಕೆ ಬೆಳಕು ಇರಲಿಕ್ಕೇ ಬೇಕು. ಅಜ್ಞಾನದ ಅನ್ನೋಳಕ್ಕೆ ಜ್ಞಾನವೂ ಇರಲಿಕ್ಕೇ ಬೇಕು. ದುಃಖ ಅದ ಅನ್ನೋಳಕ್ಕೆ ಆನಂದವೂ ಇರಲಿಕ್ಕೇ ಬೇಕು ಅನ್ನೋದು ಹೆಂಗೋ, ಸಮಾಧಾನ ಅನ್ನುವಂಥದ್ದು ಒಂದು ಇರಲಿಕ್ಕೇ ಬೇಕು ಅಂದಾಗ, ಹಂಗೆ ನಮಗೆ ಯಾಕೆ ಅದು ಪ್ರಾಪ್ತ ಆಗ್ತಾ ಇಲ್ಲ ಅಂದರೆ ಅದು ಎಲ್ಲಿ ಅದರ ಲೇಷನೂ ಇಲ್ಲೋ ಅದನ್ನು ನಾವು ಅದನ್ನಲ್ಲಿ ಹುಡುಕ್ತಾ ಇದ್ದೀವಿ. ಹೀಗಾಗಿ ನಮ್ಗೆ ಅದು ಸಿಗ್ತಾ ಇಲ್ಲ. ಮತ್ತು ಎಲ್ಲಿ ಹುಡುಕಿದ್ರು ಸಿಗ್ತದೆ ಅಂದರೆ ಎಲ್ಲಿ ಅದನ್ನು ಅಲ್ಲಿ ಹುಡುಕಿದ್ರು ಸಿಗ್ತದೆ. ಎಲ್ಲಿದೆ ಅಂದರೆ ನಮ್ಮೊಳಗನೇ ಇದೆ, ಅಂತರಂಗದಲ್ಲೇ ಇದೆ. ಅದನ್ನು ನಾವು ಅಲ್ಲೇ ಹುಡುಕಬೇಕು ಅಂದಾಗ, ಹಂಗೆ ನಾವು ಅಂತರಂಗದಲ್ಲಿ ಪ್ರವೇಶ ಮಾಡೋದು ಹೆಂಗೆ ಅಂದರೆ, ಆವಾಗ ಮಹಾರಾಜ ಹೇಳಿದರು, ಇಂಥ ಒಂದು ಸಾಧನೆ ಇದೆಯಲ್ಲ ದಿವ್ಯವಾಗಿರ್ತಕ್ಕಂಥದ್ದು, ಅತ್ಯಂತ ಸುಲಭವಾಗಿರೋದು, ಸರಳವಾಗಿರೋದು, ಆಬಾಲವೃದ್ಧ ಸ್ತ್ರೀ ಪುರುಷರಿಗೆ, ಪ್ರಪಂಚದ ಯಾವುದೇ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಆಬಾಲವೃದ್ಧ ಸ್ತ್ರೀ ಪುರುಷರಿಗೆ ಸುಲಭವಾಗಿ ಮಾಡಲಿಕ್ಕೆ ಬರುವಂಥ ಒಂದೇ ಒಂದು ಸಾಧನೆ. ನಾವು ಇವತ್ತು ಯಾವ ಪರಿಸ್ಥಿತಿಯೊಳಗಿದ್ದೀವೋ, ಯಾವ ಅಸಮಾಧಾನದೊಳಗಿದ್ದೀವೋ ಅದರಿಂದ ನಮ್ಮನ್ನು ಕರ್ಕೊಂಡು ಹೋಗಿ ಸಮಾಧಾನದ ತೊಡೆ ಮೇಲೆ ಕೂಡಿಸ್ತಕ್ಕಂಥ ಒಂದೇ ಒಂದು ಪ್ರಚಂಡವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರೋ, ಮಾಡುವ ಅತಿ ಸುಲಭವಾಗಿರೋ ಸಾಧನೆ ಯಾವುದೋ ಒಂದು ನಾಮಸ್ಮರಣೆ. ಆದ್ದರಿಂದಲೇ ಮಹಾರಾಜರ ಆಯುಷ್ಯ ತುಂಬ ನಾಮಸ್ಮರಣೆ ಮಾಡಿ ಅಂತ ಹೇಳಿದ್ರು. ಆ ನಾಮಸ್ಮರಣೆ ನಮಗೆ ಎಷ್ಟು ಸುಲಭ ಅನ್ನಿಸ್ತದೋ ಅಷ್ಟೇ ಕಠಿಣ. ಅದು ಕಠಿಣ ಇದೆ. ಯಾಕೆಂದರೆ ನಮಗೆ ಮಾಡಲಿಕ್ಕೆ ಆಗೋದು ಅನ್ನೋದ್ರಿಂದಲೇ ಕಠಿಣ ಇದೆ ಅಂತ ಹೇಳ್ಬೇಕಾದ್ರೆ, ನಾವು ಮಾಡಲಿಕ್ಕೆ ಬರ್ತಿತ್ತು ಅಂದರೆ ಸುಲಭ ಅಂತ ಹೇಳ್ಬೋದಾಗಿತ್ತು. ನಮ್ಮ ಮಾಡಲಿಕ್ಕೆ ಬರೋಂಗಿಲ್ಲ ಅಂದ ಕೂಡಲೇ ಅದು ಕಠಿಣದ, ನಮಗೆ ನೀಗಂಗಿಲ್ಲ ಅನ್ನಂಗೆ ಅದರ ಅರ್ಥ. ನಾವು ಅದ್ರ ಮುಂದೆ ಹತಬಲ ಆಗ್ಲಿಕ್ಕೆ ಹತ್ತೀವಿ, ನಾವು ಅದ್ರ ಮುಂದೆ ದುರ್ಬಲ ಹಂಚ್ಕೊಳ್ತೀವಿ. ನಾವು ಕಾರಣ ಏನಾದರೂ ಹೇಳ್ಬೋದು, ಅದೇ ಕಾರಣನೇ ನಮ್ಮ ಹತಬಲಕ್ಕೆ ಕಾರಣ. ಅರ್ಥಾತ್ ಇಲ್ಲರಿ, ನಾವು ಮುಂಜಾನೆ ಸಂಜೆ ತನಕ ಎದ್ರೊಳಗಾದ್ರೂ ವ್ಯಸ್ತ ಇರ್ತೀವಿ. ನೀವು ವ್ಯಸ್ತ ಇರೋದೇ ಒಂದು ದೌರ್ಬಲ್ಯ. ಇಲ್ಲರಿ, ನಮ್ಗೆ ಸೌಡಾಗಂಗಿಲ್ಲ, ಸೌಡ ಆಗದೆ ಇರೋದೇ ಒಂದು ದೌರ್ಬಲ್ಯ. ಇಲ್ಲ, ನಾವು ಬೇರೆ ಬೇರೆ ಏನಾದರೂ ಅಧ್ಯಯನ ಮಾಡ್ಲಿಕ್ಕೆ ಹತ್ತೀವಿ, ಅಧ್ಯಯನ ಮಾಡೋದೇ ಒಂದು ದೌರ್ಬಲ್ಯ. ಆದ್ದರಿಂದ ಪುರಾಣಂ ಭಾರತಂ ವೇದ ಶಾಸ್ತ್ರಾಣಿ ವಿವಿಧಾನಿ ಚ ಪುತ್ರದಾರಾದಿ ಸಂಸಾರ ನಾಮಾಭ್ಯಾಸ ವಿಕೃತ. ಹೆಂಡತಿ ಮಕ್ಕಳು ಅರ್ಥಾತ್ ಏನು ಬಹಳಷ್ಟು ಮಕ್ಕಳಿದ್ದಾರೆ, ದೊಡ್ಡ ಕುಟುಂಬ, ಮನೆ ತುಂಬ ಜನ. ಹೀಗಾಗಿ ನಾವು ಏನೇನಾದರೂ ಉದ್ಯೋಗ ಮಾಡಿ ಸಂಪಾದನೆ ಮಾಡಬೇಕು, ಅದಕ್ಕಾಗಿ ನಮ್ಮ ನಾಮಸ್ಮರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದೇ ಒಂದು ನಿಮಗೆ ದೌರ್ಬಲ್ಯ. ಅದಕ್ಕಾಗಿ ನಿಮಗೆ ಆಗವಲ್ತು ಅನ್ನೋದು ಒಂದೇ ಒಂದು ಖರೆ. ಯಾಕೆ ಆಗವಲ್ತು ಅನ್ನೋದೇ ಅದಕ್ಕೆ ದೌರ್ಬಲ್ಯ ಅಂತ ತಿಳ್ಕೊಂಡು ನಾವು ಹೇಳಬೇಕಾಗ್ತದೆ. ಮಾಡಬೇಕು ಅಂದರೆ ಆ ದೌರ್ಬಲ್ಯದಿಂದೆಲ್ಲ ನೀಗಿ ನಾವು ಮಾಡಲೇಬೇಕಾಗ್ತದೆ. ಆದ್ದರಿಂದ ಕಠಿಣ ಅಂದರೆ ಕಠಿಣ, ಸುಲಭ ಅಂದರೆ ಸುಲಭ. ಇಂಥ ಒಂದು ಸಾಧನೆ ಭಗವಂತನ ನಾಮಸ್ಮರಣೆ, ಅದರೊಳಗಿರ್ತಕ್ಕಂಥ ಕಠಿಣತೆ ಏನಿದೆ, ಸುಲಭತೆ ಏನಿದೆ ಅನ್ನೋದನ್ನು ನಾವು ನಮ್ಮ ಬುದ್ಧಿಮಟ್ಟಕ್ಕೆ ಅನುಸಾರವಾಗಿದ್ದರೂ ತಿಳ್ಕೊಂಡ್ರೆ, ಕಠಿಣತೆಯಿಂದ ನಾವು ಬಾಜೂಕಾಗಿ ಸುಲಭತೆಯ ಕಡೆಗೆ ಲಕ್ಷ್ಯ ಕೊಟ್ಟು ಆ ಸಾಧನೆಯಲ್ಲಿ ತೊಡಗಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದನೇ ಸತ್ಸಂಗಕ್ಕೆ ಅತ್ಯಂತ ಮಹತ್ವ ಇದೆ ಜೀವನದಲ್ಲಿ. ಆ ಸತ್ಸಂಗ ಸುಮ್ಮನೆ ಯಾವುದಾದ್ರೂ ಒಂದು ಪುಸ್ತಕ ಓದಿದ್ರೆ ಆಗೋದಿಲ್ಲ. ಅದಕ್ಕೆ ನಮ್ಮ ಸಾಧನೆಗೆ ಅತ್ಯಂತ ಪೂರಕವಾಗಿರುವುದು, ಪೋಷಕವಾಗಿರತಕ್ಕಂಥದ್ದು. ಸಾಧನೆಯನ್ನು ಸರಿಯಾದ ವಿಭಾಜನೆ ಮಾಡಿ, ವಿಂಗಡಣೆ ಮಾಡಿ, ಅದನ್ನೇನು ಅಂತಂದರೆ ನಮಗೆ ತಿಳಿಸಿ ಹೇಳ್ತಕ್ಕಂಥ ಒಂದು ಸತ್ಸಂಗ ಬೇಕು. ಅಂಥ ಒಂದು ಸತ್ಸಂಗದಲ್ಲಿ ತೊಡಗಿರೋದು ನಮ್ಮ ಭಾಗ್ಯವೇ. ಈ ಒಂದು ಸತ್ಸಂಗದ ಒಂದು ಸಂದರ್ಭದಲ್ಲಿ ನಾವು ಓದ್ತಾ ಇರೋ ಎರಡು ಪುಸ್ತಕವೂ ಸಹಿತ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು. ಅದರೊಳಗೆ ಮೊದಲನೇದು ಯಾವುದು ಅಂತಂದರೆ, ನಾವು ಈಗಾಗಲೇ ಮನಾಚೆ ಶ್ಲೋಕವನ್ನು ಓದಿದ್ವಿ. ಜಗತ್ತಿನೊಳಗೆ ಯಾರಾದರೂ ಎಲ್ಲಾದರೂ ಕೂತ್ಕೊಂಡು ಕೇಳಲಿಕ್ಕೆ ಬರೋ ಹಾಗೆ. ಅದೇ ರೀತಿ ಹರಿಪಾಠ ಓದಿದ್ವಿ, ಭಗವಂತನ ಸ್ವರೂಪ ಹಾಗೂ ಸಾಕ್ಷಾತ್ಕಾರ ಓದಿದ್ವಿ, ಅಂತರ್ಯಾತ್ರೆ ಓದಿದ್ವಿ. ಈಗ ನಾವು ಏನು ಓದ್ತಾ ಇದ್ದೀವಿ ಅಂದರೆ, ಅರ್ಥಾತ್ ಭಗವಂತನ ಅನುಸಂಧಾನ ಮತ್ತು ಅರ್ಥಾತ್ ಸಾಧನೆಯ ಪ್ರಾಣ ಅನ್ನುವಂಥದ್ದು, ಆ ಸಾಧನೆ ಮರ್ಮವನ್ನೇ ಹೇಳುವಂಥ ಒಂದು ವಿಚಾರಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕಳಕಳಿಯದ ಏನು ಅಂದರೆ,
ನಾವು ಇದನ್ನೆಲ್ಲರೂ ಶ್ರವಣ ಮಾಡಬೇಕು. ಮತ್ತು ಮುಖ್ಯವಾಗಿ ಏನು ಅಂತಂದರೆ ಇದನ್ನು ನಾವು ಪುನಃ ಓದಿ ಇದರ ವಿಚಾರಗಳನ್ನು ತೆಗೆದುಕೊಂಡು ನಾವು ಜೀವನದಲ್ಲಿ ಅಳವಡಿಸುವ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ. ಆದ್ದರಿಂದ ನಾನು ಇವತ್ತು ಅದನ್ನು 2-3 ಪ್ರಕರಣಗಳನ್ನು ಓದ್ತಾ ಇದ್ದೀನಿ. ತಾವೆಲ್ಲರೂ ಏಕಾಗ್ರತೆಯಿಂದ ಶ್ರವಣ ಮಾಡಬೇಕಾಗಿ ವಿನಂತಿ. ಶ್ರೀರಾಮ ಸಮರ್ಥ ಪ್ರಕರಣ 10 ಭಕ್ತಿಯ ಅಂಗಳದಲ್ಲಿ ಪ್ರವೇಶ. ಮನುಷ್ಯನ ಹೃದಯದಲ್ಲಿ ನಿತ್ಯನಾದ ಆತ್ಮಸ್ವರೂಪ ಭಗವಂತನು ವಾಸಿಸುತ್ತಾನೆ. ಸಕಾರಾತ್ಮಕ ಭಾವದಲ್ಲಿ ಅವನ ಲಕ್ಷಣವೇನೆಂದರೆ ನಾನು ಇರುತ್ತೇನೆ ಹಾಗೂ ನಾನು ಯಾವಾಗಲೂ ಇರಬೇಕು ಎಂಬುದು ಪ್ರತಿಯೊಬ್ಬ ಮನುಷ್ಯನಿಗೆ ಅನಿಸುತ್ತದೆ. ನಕಾರಾತ್ಮಕ ಭಾವದಲ್ಲಿ ಅವನ ಲಕ್ಷಣವೇನೆಂದರೆ ನಾನು ಇರಬಾರದು ಅಥವಾ ನಾನು ಇಲ್ಲದಂತಾಗಬೇಕೆಂದು ಯಾರಿಗೂ ಎಂದೂ ಅನಿಸುವುದಿಲ್ಲ. ನಾನು ನನಗೆ ಸೇರುತ್ತೇನೆ ಏಕೆಂದರೆ ನನ್ನ ಮೇಲೆ ನನಗೆ ಪ್ರೇಮವಿರುತ್ತದೆ, ಪರಮ ಪ್ರೇಮವಿರುತ್ತದೆ. ಜಗತ್ತು ನನಗೆ ಏನೇ ಅನ್ನಲಿ ನಾನು ನನಗೆ ಎಂದೂ ಬೇಡವಾಗುವುದಿಲ್ಲ. ಇದರಲ್ಲಿ ಗೂಢಾರ್ಥವೇನೆಂದರೆ ಮನುಷ್ಯನ ಹೃದಯದಲ್ಲಿ ಆನಂದದ ಅಂದರೆ ರಸದ ಅಥವಾ ಪ್ರೇಮದ ಜೀವಂತ ಸ್ರೋತವಿರುತ್ತದೆ. ಸುಖವು ಹೊರಗೆ ಇರುವುದಿಲ್ಲ. ಸುಖವು ಎರಡನೆಯವರಿಂದ ಪಡೆಯುವ ವಸ್ತುವಲ್ಲ. ಸುಖವು ಸ್ವತಃದಲ್ಲಿಯೇ ಇರುತ್ತದೆ. ಎಂದು ಜಗತ್ತಿನಲ್ಲಿಯ ವಸ್ತು, ವ್ಯಕ್ತಿ ಹಾಗೂ ವಿವಿಧ ಸುಖ ಸಾಧನೆಯ ಮೌಲ್ಯವು ಅಲ್ಪವಾಗಿರುತ್ತದೆ. ಇದು ಮನಸ್ಸಿಗೆ ತಿಳಿಯಿತೆಂದರೆ ಹೊರಗಿನ ಆಕರ್ಷಣೆಯು ಕ್ಷೀಣವಾಗುತ್ತದೆ ಹಾಗೂ ಮನುಷ್ಯನಿಗೆ ಸ್ವಸ್ವರೂಪ ಭಗವಂತನ ಅನುಸಂಧಾನ ಇಟ್ಟುಕೊಳ್ಳುವ ಅಭ್ಯಾಸ ಮಾಡುವುದು ಸುಲಭವಾಗುತ್ತದೆ. ಆದರೆ ಸಾಮಾನ್ಯ ಮನುಷ್ಯನಲ್ಲಿ ಇಷ್ಟು ವಿವೇಕ ಹೊಂದುವ ಕ್ಷಮತೆ ಇರುವುದಿಲ್ಲ. ನಮ್ಮ ದೇಹ ಹಾಗೂ ನಮ್ಮ ಸುತ್ತಲೂ ಪಸರಿಸಿದ ಜಗತ್ತು ಸತ್ಯವೆಂದು ನಮಗೆ ಮನಃಪೂರ್ವಕ ಅನಿಸುತ್ತದೆ. ನಮ್ಮ ಸುಖವು ನಮ್ಮ ಸುತ್ತಲೂ ಇರುವ ವಸ್ತು ಹಾಗೂ ವ್ಯಕ್ತಿಗಳ ಮೂಲಕ ನಮಗೆ ಪ್ರಾಪ್ತವಾಗುತ್ತದೆ ಎಂಬ ವಿಷಯದಲ್ಲಿ ನಾವು ನಿಸ್ಸಂಶಯರಾಗಿರುತ್ತೇವೆ. ತಾತ್ಪರ್ಯವೇನೆಂದರೆ ನಮಗೊಬ್ಬರಿಗೆ ಸುಖವನ್ನು ಅನುಭವಿಸಲು ಬರುವುದಿಲ್ಲ. ಬೇರೆ ಯಾರಾದರೂ ನಮಗೆ ಸುಖ ಕೊಟ್ಟರೆ ಮಾತ್ರ ಸುಖ ಸಿಗಲು ಶಕ್ಯವಿರುತ್ತದೆ ಎಂದು ಸರ್ವಸಾಮಾನ್ಯ ಕಲ್ಪನೆ ಇರುತ್ತದೆ. ಆದ್ದರಿಂದ ಮನುಷ್ಯನಿಗೆ ಒಂಟಿಯಾಗಿರುವುದು ಭಯವೆನಿಸುತ್ತದೆ. ಮನುಷ್ಯನ ಮನಸ್ಸಿನ ಈ ಅವಸ್ಥೆಯನ್ನು ಸಂತರು ಸರಿಯಾಗಿ ತಿಳಿದುಕೊಂಡರು ಹಾಗೂ ಅದರಲ್ಲಿಂದಲೇ ಸಮಾಧಾನ ಸಂಪಾದಿಸುವ ಮಾರ್ಗ ಶೋಧಿಸಿದರು. ಸಂತರ ಅಂಬೋಣವೆಂದರೆ ಎರಡನೇ ಅವರಿಂದ ಸುಖ ಪಡೆಯಲು ಯಾವುದೇ ಅಭ್ಯಂತರವಿಲ್ಲ. ಆದರೆ ಒಂಟಿತನವನ್ನು ದೂರ ಮಾಡಲು ಯಾವ ಮತ್ತೊಬ್ಬನ ಸಹವಾಸದ ಅವಶ್ಯಕತೆ ಇರುತ್ತದೆಯೋ ಅವನು ಸುಖರೂಪನಾಗಿರಬೇಕು. ಅಂಥವನನ್ನೇ ಆರಿಸಬೇಕು. ಭಗವಂತ ಅಥವಾ ಭಗವತ್ ಸ್ವರೂಪರಾದ ಸಂತರ ಹೊರತು ಇಂಥವರು ಬೇರೆ ಯಾರೂ ಇರುವುದಿಲ್ಲ. ಅಲ್ಲವೆಂಬುದೇನೋ ನಿಜ. ಆದರೆ ಅವನಿಗೆ ಸುಂದರ ಸಗುಣ ರೂಪ ಪಟ್ಟಿದ್ದಾದರೆ ಅದರಲ್ಲಿ ಅವನ ಭಾವನೆ ಮಾಡಿದ್ದಾದರೆ ಅವನನ್ನು ಸಂಗಾತಿಯನ್ನಾಗಿ ಮಾಡಿಕೊಳ್ಳಬಹುದು ಅಥವಾ ನಡೆದಾಡುವ ಸಂತರನ್ನು ಸಂಗಾತಿಯನ್ನಾಗಿ ಸ್ವೀಕರಿಸಬಹುದು. ಇವರಿಬ್ಬರಲ್ಲಿ ಸಂತರನ್ನು ಸಂಗಾತಿಯನ್ನಾಗಿ ತೆಗೆದುಕೊಳ್ಳುವುದು ಸುಲಭವಾಗಿರುತ್ತದೆ. ದೇಹದಿಂದ ನೋಡಿದರೆ ಸಂತರು ಬೇರೆ ಮನುಷ್ಯರಂತೆ ಕಾಣುತ್ತಾರೆ. ಆದರೆ ಅಂತರಂಗದಲ್ಲಿ ಅವರು ಪ್ರತ್ಯಕ್ಷ ಭಗವತ್ ಸ್ವರೂಪರಾಗಿ ಕಾಣುತ್ತಾರೆ. ಸಗುಣ ಸಾಕಾರ ಭಗವಂತನೇ ಆಗಿರಲಿ ಅಥವಾ ದೇಹದಿಂದ ನಮ್ಮ ಮಧ್ಯದಲ್ಲಿ ವ್ಯವಹರಿಸುವ ಸಂತರೇ ಆಗಿರಲಿ, ಅವರ ಸಹವಾಸ ಪ್ರಾಪ್ತವಾಗಬೇಕಾದರೆ ನಾವು ಮನಃಪೂರ್ವಕ ಅವರಿಗೆ ಅಂಟಿಕೊಂಡಿರಬೇಕು. ವಸ್ತುವನ್ನಾಗಲಿ ಅಥವಾ ವ್ಯಕ್ತಿಯನ್ನಾಗಲಿ ಮನಸ್ಸಿನಿಂದ ಅಂಟಿಕೊಳ್ಳುವುದಕ್ಕೆ ಆಸಕ್ತಿ ಅನ್ನುತ್ತಾರೆ. ಬೇರೆ ಬೇರೆ ಜನರು ಬೇರೆ ಬೇರೆ ವಸ್ತು ಅಥವಾ ವ್ಯಕ್ತಿಯನ್ನು ಅಂಟಿಕೊಂಡಿರುತ್ತಾರೆ. ಆದರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ತನ್ನ ದೇಹಕ್ಕೆ ಚೆನ್ನಾಗಿಯೇ ಅಂಟಿಕೊಂಡಿರುತ್ತಾನೆ. ಆಸಕ್ತಿಯ ಲಕ್ಷಣವೇನೆಂದರೆ ಯಾವುದರ ವಿಷಯದಲ್ಲಿ ಆಸಕ್ತಿ ಇರುತ್ತದೆಯೋ ಸಹಜವಾಗಿ ಅದರ ಸ್ಮರಣೆ ಉಳಿಯುತ್ತದೆ. ಈ ಲಕ್ಷಣದ ಉಪಯೋಗ ಮಾಡಿಕೊಳ್ಳಬೇಕೆಂದು ಸಂತರು ಹೇಳುತ್ತಾರೆ. ಆಸಕ್ತಿಯಿಂದ ಸ್ಮರಣೆ ಉಳಿಯುವುದೇ ನಿಜವೆಂದ ಮೇಲೆ ಯಾವುದಾದರೂ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ನಿರಂತರ ಸ್ಮರಣೆ ಮಾಡಿದ್ದಾದರೆ ಆ ವಸ್ತುವಿನ ಅಥವಾ ವ್ಯಕ್ತಿಯ ವಿಷಯದಲ್ಲಿ ಆಸಕ್ತಿಯು ತಾನಾಗಿಯೇ ನಿರ್ಮಾಣವಾಗದೇ ಇರುವುದಿಲ್ಲ. ಸಂತರ ಅನುಭವವೇನೆಂದರೆ ಸಗುಣ ಭಗವಂತನ ಅಥವಾ ಸದ್ಗುರುಗಳ ಅತ್ಯಂತ ಜಿಗುಟುತನದಿಂದ ಸ್ಮರಣೆ ಮಾಡುತ್ತಾ ಹೋದರೆ ಮನಸ್ಸು ತನಗರಿಯದಂತೆ ಭಗವಂತನನ್ನು ಅಥವಾ ಸದ್ಗುರುಗಳನ್ನು ಅಂಟಿಕೊಳ್ಳುತ್ತದೆ. ಮನಸ್ಸು ಈ ರೀತಿ ಅಂಟಿಕೊಳ್ಳತೊಡಗಿತೆಂದರೆ ಆ ಮನಸ್ಸಿಗೆ ಭಗವಂತನ ಅಥವಾ ಸದ್ಗುರುಗಳ ಸಹವಾಸ ಪ್ರಾಪ್ತವಾಗುತ್ತದೆ. ಆ ಸಹವಾಸದ ಮೂಲಕ ಆತ್ಮೀಯತೆ ನಿರ್ಮಾಣವಾಗುತ್ತದೆ. ಭಗವಂತನ ವಿಷಯದಲ್ಲಿ ಆತ್ಮೀಯತೆ ನಿರ್ಮಾಣವಾಗುವುದೆಂದರೆ ಭಕ್ತಿಯ ಮಂದಿರದ ಅಂಗಳದಲ್ಲಿ ಪ್ರವೇಶ ಮಾಡಿದಂತೆ. ನಿತ್ಯಾನಿತ್ಯ ವಿವೇಕದಿಂದ ಉದಯವಾದ ವೈರಾಗ್ಯವು ಜ್ಞಾನ ಮಾರ್ಗದ ಪ್ರವೇಶದ್ವಾರವಾಗಿರುತ್ತದೆ. ಭಗವಂತನ ಆಸಕ್ತಿಯ ಮೂಲಕ ಪ್ರಕಟವಾದ ಆತ್ಮೀಯತೆಯು
ಭಕ್ತಿ ಮಾರ್ಗದ ಪ್ರವೇಶ ದ್ವಾರವಾಗಿರುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಶ್ರೀರಾಮ ಸಮರ್ಥ. ನಾಮ ತೆಗೆದುಕೊಳ್ಳುವುದೆಂದರೆ ಸರ್ವಸ್ವ ಕೊಡುವುದಾಗಿರುತ್ತದೆ. ದೊಡ್ಡ ದೊಡ್ಡ ಅಧಿಕಾರಿಗಳು ತಮ್ಮ ಹೆಸರನ್ನು ಸಿಕ್ಕಾ ಮಾಡಿಸಿರುತ್ತಾರೆ. ಆ ಸಿಕ್ಕಾ ಯಾರ ಕೈಯಲ್ಲಿ ಇರುತ್ತದೆಯೋ ಆ ಮನುಷ್ಯನು ಆ ಸಿಕ್ಕಾದ ಸಹಾಯದಿಂದ ಆ ಸಾಹೇಬನಷ್ಟೇ ಕೆಲಸ ಮಾಡಿಸಿಕೊಳ್ಳುತ್ತಾನೆ. ಇದರಂತೆ ಭಗವಂತನ ವಿಷಯದಲ್ಲಿಯೂ ನಡೆಯುತ್ತದೆ. ಯಾವ ಕೆಲಸವನ್ನು ಪ್ರತ್ಯಕ್ಷ ಭಗವಂತನು ಮಾಡುತ್ತಾನೆಯೋ ಅದೇ ಕೆಲಸವನ್ನು ಅವನ ನಾಮ ಮಾಡುತ್ತದೆ. ಶ್ರೀ ಮಹಾರಾಜರು ಪ್ರಕರಣ 11. ಭಕ್ತಿಯಲ್ಲಿ ಪ್ರೇಮದ ದರ್ಶನ. ಪ್ರಪಂಚದಲ್ಲೇ ಆಗಲಿ ಅಥವಾ ಪರಮಾರ್ಥದಲ್ಲೇ ಆಗಲಿ ಆತ್ಮೀಯತೆಯು ಪ್ರೇಮದ ಪ್ರಾಣವಾಗಿರುತ್ತದೆ. ಯಾವ ವಸ್ತುವಿನ ಮೇಲೆ ಅಥವಾ ವ್ಯಕ್ತಿಯ ಮೇಲೆ ಮನಸ್ಸಿನ ಪ್ರೇಮವಿರುತ್ತದೆಯೋ ಅದರ ಸ್ಮರಣೆಯ ಮೂಲಕ ಅನುಸಂಧಾನ ಕಾಯ್ದುಕೊಳ್ಳಲು ಅವನು ಯಾವುದೇ ಪರಿಶ್ರಮ ಪಡಬೇಕಾಗುವುದಿಲ್ಲ. ಪ್ರೇಮ ಮಾಡುವುದು ಮನುಷ್ಯನ ಮನಸ್ಸಿನ ಸಹಜ ಸ್ವಭಾವವಾಗಿರುತ್ತದೆ. ತಾಯಿಯ ಹೊಟ್ಟೆಯಲ್ಲಿ ಇರುವಾಗಿನಿಂದ, ಅಂದರೆ ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ಮನುಷ್ಯನ ಅಂತಃಕರಣವು ಪ್ರೇಮದಿಂದ ಪೋಷಿಸಲ್ಪಟ್ಟಿರುತ್ತದೆ. ಅಲ್ಲದೆ ಹುಟ್ಟಿದ ಮೇಲೂ ಅವನು ಪ್ರೇಮದ ಆಧಾರದ ಮೇಲೆಯೇ ಬಾಳುತ್ತಿರುತ್ತಾನೆ. ಆದ್ದರಿಂದ ಪ್ರೇಮವು ಮನುಷ್ಯನ ಹೃದಯದವರೆಗೆ ಆಳವಾಗಿ ಹೋಗುತ್ತದೆ. ಮನುಷ್ಯನು ಪ್ರೇಮಕ್ಕೆ ಮರುಳಾಗುತ್ತಾನೆ. ಅಲ್ಲದೆ ಅದರಿಂದ ಅವನ ಮನಸ್ಸು ತೃಪ್ತವಾಗುತ್ತದೆ. ಆ ತೃಪ್ತಿಯ ಆವೇಗದಿಂದ ಪ್ರತಿಯೊಬ್ಬ ಮನುಷ್ಯನು ಯಾರನ್ನಾದರೂ ಪ್ರೇಮ ಮಾಡುತ್ತಾನೆ ಹಾಗೂ ಮತ್ತೊಬ್ಬರಿಂದ ಪ್ರೇಮದ ಅಪೇಕ್ಷೆ ಮಾಡುತ್ತಾನೆ. ಪ್ರೇಮದಿಂದ ಮನುಷ್ಯನ ಶರೀರದ ಹಾಗೂ ಮನಸ್ಸಿನ ನಿರೋಗಿ ವಿಕಾಸವಾಗುತ್ತದೆ. ಇದೆಲ್ಲವೂ ನಿಜವಿದ್ದರೂ ಪ್ರತ್ಯಕ್ಷ ಜೀವನದಲ್ಲಿ ಕಂಡುಬರುವುದೇನೆಂದರೆ ಪ್ರತಿಯೊಬ್ಬ ಮನುಷ್ಯನು ಯಾರನ್ನಾದರೂ ಅಥವಾ ಏನನ್ನಾದರೂ ಪ್ರೇಮ ಮಾಡುತ್ತಾನೆ. ಹೀಗಿದ್ದರೂ ಪ್ರೇಮದಿಂದ ಪ್ರಾಪ್ತವಾಗುವ ಸಮಾಧಾನವು ಅವನ ಅನುಭವಕ್ಕೆ ಬರುವುದಿಲ್ಲ. ಕಾರಣವೇನೆಂದರೆ ಒಂದೇ ಸಮಯದಲ್ಲಿ ಮನುಷ್ಯನು ಅನೇಕ ವಸ್ತುಗಳನ್ನು ಹಾಗೂ ವ್ಯಕ್ತಿಗಳನ್ನು ಪ್ರೇಮ ಮಾಡುತ್ತಾನೆ. ಅವುಗಳಲ್ಲಿ ಕೆಲವು ವಿಷಯಗಳು ಪರಸ್ಪರ ವಿರುದ್ಧವಿರುತ್ತವೆ. ಉದಾಹರಣೆಗೆ, ಮನುಷ್ಯನು ಒಂದು ಕಡೆಗೆ ಜ್ಞಾನವನ್ನಾಗಲಿ ಅಥವಾ ಕಲೆಯನ್ನಾಗಲಿ ಪ್ರೇಮ ಮಾಡುತ್ತಾನೆ. ಆದರೆ ಅದರೊಂದಿಗೆ ಮತ್ತೊಂದು ಕಡೆಗೆ ದುಡ್ಡನ್ನಾಗಲಿ ಅಥವಾ ಶರೀರ ಭೋಗವನ್ನಾಗಲಿ ಅಷ್ಟೇ ಪ್ರೇಮ ಮಾಡುತ್ತಾನೆ. ಅದೇ ರೀತಿ ಮನುಷ್ಯನು ಒಂದು ಕಡೆಗೆ ಭಗವಂತನನ್ನಾಗಲಿ ಅಥವಾ ಸದ್ಗುರುಗಳನ್ನಾಗಲಿ ಪ್ರೇಮ ಮಾಡುತ್ತಾನೆ. ಹಾಗೂ ಅದರೊಂದಿಗೆ ಇನ್ನೊಂದು ಕಡೆಗೆ ಮನೆ ಮಾರುಗಳನ್ನಾಗಲಿ ಮಾನ ಸನ್ಮಾನಗಳನ್ನಾಗಲಿ ಅಷ್ಟೇ ಪ್ರೇಮ ಮಾಡುತ್ತಾನೆ. ಆದ್ದರಿಂದ ಮನುಷ್ಯನ ಪ್ರೇಮದಲ್ಲಿ ಅಂತರ್ಗತ ವಿರೋಧ ನಿರ್ಮಾಣವಾಗುತ್ತದೆ. ಆ ವಿರೋಧದ ಪರಿಣಾಮದಿಂದ ಎರಡೂ ಕಡೆಗೆ ಅವನ ಪ್ರೇಮವು ವಿಫಲವಾಗುತ್ತದೆ. ಕಾರಣವೇನೆಂದರೆ ಪ್ರೇಮ ಮಾಡಲು ಮನಸ್ಸಿನ ಶಕ್ತಿ ಬೇಕಾಗುತ್ತದೆ. ಮನುಷ್ಯನಲ್ಲಿ ಈ ಶಕ್ತಿಯ ಪ್ರಮಾಣವು ಅತ್ಯಂತ ಅಲ್ಪವಿರುತ್ತದೆ. ಮೊದಲೇ ಅಲ್ಪ ಪ್ರಮಾಣದಲ್ಲಿರುವ ಶಕ್ತಿಯು ಅಂತರ್ಗತ ವಿರೋಧದಿಂದಾಗಿ ವಿಭಾಗವಾಗುತ್ತದೆ. ಆದ್ದರಿಂದ ಪ್ರೇಮ ಮಾಡಿಯೂ ಕೂಡ ಮನುಷ್ಯನ ಮನಸ್ಸಿಗೆ ತೃಪ್ತಿಯ ಸಮಾಧಾನವಾಗುವುದಿಲ್ಲ. ಯಾವ ಪ್ರೇಮದಲ್ಲಿ ಅವಿರೋಧವಿರುತ್ತದೆಯೋ ಅದೇ ಪ್ರೇಮವು ಮನುಷ್ಯನಿಗೆ ಸಮಾಧಾನ ಕೊಡುತ್ತದೆ. ಈ ರೀತಿ ಎಲ್ಲ ವಿರೋಧಗಳಿಂದ ಸಂಪೂರ್ಣ ಮುಕ್ತವಾದ ಪ್ರೇಮವು ಭಗವಂತನ ಅಥವಾ ಸದ್ಗುರುಗಳ ಪ್ರೇಮಕ್ಕಿಂತ ಬೇರೆಯಲ್ಲ. ಆದ್ದರಿಂದ ಯಾರಿಗೆ ಜೀವನದಲ್ಲಿ ಸಮಾಧಾನ ಬೇಕೆನಿಸುತ್ತದೆಯೋ ಅವರು ಒಬ್ಬ ಭಗವಂತನನ್ನಾಗಲಿ ಅಥವಾ ಸದ್ಗುರುಗಳನ್ನಾಗಲಿ ಮನಃಪೂರ್ವಕ ಪ್ರೇಮ ಮಾಡಬೇಕು. ಮನಃಪೂರ್ವಕ ಪ್ರೇಮ ಮಾಡುವುದು ಒಂದು ಕಲೆಯಾಗಿರುತ್ತದೆ. ಭಗವಂತನನ್ನು ಪ್ರೇಮ ಮಾಡುವುದರಿಂದ ಆ ಕಲೆಗೆ ದಿವ್ಯತ್ವ ಪ್ರಾಪ್ತವಾಗುತ್ತದೆ. ಕಾರಣವೇನೆಂದರೆ ಭಗವಂತನು ಸ್ವತಃ ಪ್ರೇಮ ಸ್ವರೂಪನಾಗಿರುತ್ತಾನೆ. ಶಿವಸೂತ್ರಗಳಲ್ಲಿ ಶಿವನಿಗೆ ಅಂದರೆ ಭಗವಂತನಿಗೆ ನರ್ತಕ ಎಂದು ವರ್ಣಿಸಿರುತ್ತಾರೆ. ಭಕ್ತರು ಅವನಿಗೆ ನಟರಾಜನೆಂದು ಅನ್ನುತ್ತಾರೆ. ಭಗವಂತನನ್ನು ನಟರಾಜನೆಂದು ಅನ್ನುವಷ್ಟು ಉಚಿತ ವರ್ಣನೆಯನ್ನು ಮತ್ತೊಂದು ಶಬ್ದದಿಂದ ಮಾಡಲು ಬರುವುದಿಲ್ಲ. ಸಂಗೀತ, ಶಿಲ್ಪ, ಚಿತ್ರ, ಕಾವ್ಯ ಮುಂತಾದವುಗಳು ಕಲೆಯ ರೂಪದಲ್ಲಿ ಸರ್ವಮಾನ್ಯವಾಗಿರುತ್ತವೆ. ಇವುಗಳಲ್ಲಿ ಯಾವುದೇ ಕಲೆಯನ್ನು ಕಲಾವಂತ ಅಥವಾ ಅವನ ಕಲೆ ಒಬ್ಬರಿಗೊಬ್ಬರು ಭಿನ್ನರಾಗಿ ಇವುಗಳಲ್ಲಿ ಯಾವುದೇ ಕಲೆಯನ್ನೂ ಕಲಾವಂತ ಹಾಗೂ ಅವನ ಕಲೆ ಒಬ್ಬರಿಗೊಬ್ಬರು ಭಿನ್ನರಿರುತ್ತಾರೆ. ಆದರೆ ನೃತ್ಯ ಒಂದೇ ಎಂಥ ಕಲೆಯಾಗಿರುತ್ತದೆಂದರೆ ಅದರಲ್ಲಿ ಕಲೆ ಹಾಗೂ ಕಲಾವಂತ ಒಬ್ಬರಿಗೊಬ್ಬರು ಅಭಿನ್ನರಿರುತ್ತಾರೆ. ನೃತ್ಯ ಮಾಡುವ ನರ್ತಕ ಹಾಗೂ ಅವನ ನೃತ್ಯ ಸಂಪೂರ್ಣ ಏಕರೂಪರಿರುತ್ತಾರೆ. ನರ್ತಕನು ನೃತ್ಯ ಮಾಡತೊಡಗಿದನೆಂದರೆ ಅವನು ಆ ನೃತ್ಯದಲ್ಲಿ ಸಂಪೂರ್ಣ ಪ್ರಕಟನಾಗುತ್ತಾನೆ. ನರ್ತಕನು ನೃತ್ಯ ಮಾಡುವುದನ್ನು ನಿಲ್ಲಿಸಿದನೆಂದರೆ ನೃತ್ಯವು ಅಂತರ್ಧಾನವಾಗುತ್ತದೆ. ಅಂದರೆ ನೃತ್ಯ ನಿಂತಿತೆಂದರೆ ನರ್ತಕನು ಅಂತರ್ಧಾನನಾಗುತ್ತಾನೆ. ಆಗ ಕೇವಲ ಅವನು ಮನುಷ್ಯನಾಗಿ ಉಳಿಯುತ್ತಾನೆ. ಭಗವಂತನು ನಟರಾಜನಾಗಿರುತ್ತಾನೆಂದರೆ ಅವನು ನರ್ತಕದ ರಾಜನಾಗಿರುತ್ತಾನೆ. ಏಕೆಂದರೆ ವಿಶ್ವ ಅವನ ತಾಂಡವ ನೃತ್ಯವಾಗಿರುತ್ತದೆ. ಆನಂದದಿಂದ ಮೈಮರೆತು ನೃತ್ಯ ಮಾಡುವುದಕ್ಕೆ ತಾಂಡವ ನೃತ್ಯ ಅನ್ನುತ್ತಾರೆ. ಭಗವಂತನ ಆನಂದವು ಸಾಮಾನ್ಯವಾಗಿ ಶಾಂತ ಹಾಗೂ ಗಂಭೀರವಿರುತ್ತದೆ. ಆದರೆ ಆನಂದಕ್ಕೆ ಸ್ಫೂರ್ತಿಯ ಆವೇಶ ಬಂದಿತೆಂದರೆ ಅದು ನೃತ್ಯ ರೂಪದಿಂದ ವ್ಯಕ್ತವಾಗುತ್ತದೆ.
ನಿತ್ಯಾನಂದನಾದ ಭಗವಂತನು ವಿಶ್ವರೂಪದಿಂದ ಸನಾತನ ನೃತ್ಯ ಮಾಡುತ್ತಿರುತ್ತಾನೆ. ಆ ನೃತ್ಯದಲ್ಲಿ ಎಂದರೆ ವಿಶ್ವದಲ್ಲಿ ಭಗವಂತನ ನಿರ್ಮಾಣ ಶಕ್ತಿಯ ಸಂಪೂರ್ಣ ಸಾಮರ್ಥ್ಯ ಯಾವ ರೀತಿ ವ್ಯಕ್ತವಾಗುತ್ತದೆಯೋ ಅದೇ ರೀತಿ ಅವನ ನಿರ್ಮಾಣ ಕಲೆಯ ಸಂಪೂರ್ಣ ಸೌಂದರ್ಯವು ಮುಕ್ತಹಸ್ತದಿಂದ ಹರಡಿರುತ್ತದೆ. ವಿಶ್ವದ ಮೂಲೆಯಲ್ಲಿಯೂ ಸೌಂದರ್ಯ ತುಂಬಿ ಹರಿಯುತ್ತಿರುತ್ತದೆ. ಆ ಸೌಂದರ್ಯವು ಇಲ್ಲವಾಯಿತೆಂದರೆ ವಿಶ್ವವು ಶೂನ್ಯ ಮೂಲ್ಯವಾಗುತ್ತದೆ. ಆ ಸೌಂದರ್ಯವನ್ನು ಅನುಭವಿಸಲು ಭಕ್ತಿಯ ದೃಷ್ಟಿ ಬೇಕಾಗುತ್ತದೆ. ಭಗವಂತನನ್ನು ನಿಸ್ವಾರ್ಥವಾಗಿ ಪ್ರೇಮ ಮಾಡುವುದರಿಂದಲೇ ಅದು ಪ್ರಾಪ್ತವಾಗುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಪ್ರಕರಣ 12. ಭಕ್ತಿಯ ಜಗತ್ತು ಸುಂದರವಾಗಿ ಕಾಣುತ್ತದೆ. ಒಂದು ಕಡೆಗೆ ಭಗವಂತ, ಇನ್ನೊಂದು ಕಡೆಗೆ ಭಕ್ತ, ಇವರಿಬ್ಬರ ಮಧ್ಯದಲ್ಲಿ ಪ್ರೇಮ ಸಂಬಂಧ ಸೇರಿ ಭಕ್ತಿಯು ಸಿದ್ಧವಾಗುತ್ತದೆ. ಇವುಗಳಲ್ಲಿ ಭಗವಂತನು ಸಚ್ಚಿದಾನಂದನಾಗಿರುತ್ತಾನೆ. ಭಗವಂತನು ಸತ್ ಆಗಿರುತ್ತಾನೆ, ಏಕೆಂದರೆ ಅವನು ಮೂರ್ತಿಮಂತ ಅಸ್ತಿತ್ವವಾಗಿರುತ್ತಾನೆ. ಭಗವಂತನು ಚಿತ್ ಆಗಿರುತ್ತಾನೆ, ಏಕೆಂದರೆ ಅವನು ಜೀವಂತ ಶುದ್ಧ ಅರಿವು ಆಗಿರುತ್ತಾನೆ. ಭಗವಂತನು ಆನಂದನಾಗಿರುತ್ತಾನೆ, ಏಕೆಂದರೆ ಅವನು ಸಮಾಧಾನದಿಂದ ಉತ್ತಪ್ರೋತನಾಗಿರುತ್ತಾನೆ. ಭಗವಂತನು ಪರಮಶಾಂತನಾಗಿರುತ್ತಾನೆ ಎನ್ನುವ ನಿಜ. ಆದರೆ ಅವನಲ್ಲೂ ಚೈತನ್ಯವು ನಿರಂತರ ಸ್ಫುರಣ ಹೊಂದುತ್ತಿರುತ್ತದೆ. ಆ ಸ್ಫುರಣಕ್ಕೆ ಜ್ಞಾನಾಂಗ ಅಥವಾ ಆನಂದಾಂಗಗಳೆಂಬ 2 ಅಂಗಗಳಿರುತ್ತವೆ. ಸ್ಫುರಣದ ಜ್ಞಾನಾಂಗದಿಂದಾಗಿ ಭಗವಂತನಿಗೆ ಸ್ವತಃದ ಅರಿವು ಇರುತ್ತದೆ. ಸ್ಫುರಣದ ಆನಂದಾಂಗದಿಂದಾಗಿ ಭಗವಂತನಲ್ಲಿ ಪ್ರೇಮವೃತ್ತಿಯು ರಸರಸಿತವಾಗಿರುತ್ತದೆ. ಭಗವಂತನಲ್ಲಿ ತನ್ನ ಆನಂದವನ್ನು ತಾನು ಅನುಭವಿಸಬೇಕೆಂಬ ಭಾವವು ಉಕ್ಕುತ್ತಿರುತ್ತದೆ. ಮಾನವೀಯ ಭೂಮಿಕೆಯಲ್ಲಿಯ ಪ್ರೇಮವೇ ಇಷ್ಟು ಮಧುರವಾಗಿರುತ್ತದೆಂದ ಮೇಲೆ ಭಗವಂತನಲ್ಲಿಯ ಪ್ರೇಮದ ಮಾಧುರ್ಯವು ಎಷ್ಟು ಮಧುರ ಹಾಗೂ ಬೇಸರವಾಗದಿರಬಹುದೆಂಬುದರ ಕಲ್ಪನೆಯನ್ನೇ ಮಾಡಬೇಕು. ಸ್ವಪ್ರೇಮದ ಅಮೃತ ರಸವನ್ನು ಸೇವನೆ ಮಾಡಬೇಕೆಂದು ಭಗವಂತನು ಒಂದು ಕಡೆಗೆ ಪ್ರಿಯಕರನಾಗಿರುತ್ತಾನೆ ಹಾಗೂ ಇನ್ನೊಂದು ಕಡೆಗೆ ತಾನೇ ಪ್ರಿಯತಮೆಯಾಗುತ್ತಾನೆ. ಅವರಿಬ್ಬರ ದಿವ್ಯ ಮಿಲನದಲ್ಲಿಂದ ವಿಶ್ವವು ಸಾಕಾರಗೊಳ್ಳುತ್ತದೆ. ಇದರಲ್ಲಿಯ ಚಮತ್ಕಾರವೇನೆಂದರೆ ಭಗವಂತನು ಏಕಭಾವದಿಂದ ಎಲ್ಲ ಕಡೆಗೂ ತುಂಬಿಕೊಂಡಿರುತ್ತಾನೆ. ಅವನು ತನ್ನ ಏಕತನವನ್ನು ಎತ್ತಿಂಚಿತ್ ಭಂಗಗೊಳಿಸಿಕೊಳ್ಳದೆ ವಿಶ್ವರೂಪನಾಗಿರುತ್ತಾನೆ. ಕೇವಲ ಇರುವವನಾದ ನಿರಾಕಾರ ಭಗವಂತನು ವಿಶ್ವರೂಪದಿಂದ ಸಾಕಾರವಾಗುವ ಆಟ ಆಡುತ್ತಾನೆ. ವಿಶ್ವವು ಭಗವಂತನ ವಿಲಾಸವಾಗಿರುತ್ತದೆ, ಅಂದರೆ ಅವನ ಆಟವಾಗಿರುತ್ತದೆ. ಅದನ್ನು ಆಟವೆಂದು ಏಕೆ ಅನ್ನಬೇಕೆಂದರೆ ಭಗವಂತನು ಕೇವಲ ಇರುತ್ತಾನೆಂದರೆ ಅವನು ಅರೂಪನಾಗಿರುತ್ತಾನೆ. ಪ್ರೇಮವೃತ್ತಿಯಿಂದ ಅವನು ರೂಪವಂತನಾಗುತ್ತಾನೆ. ಆದರೆ ರೂಪವಂತನಾದ ಅವನು ನೋಡುವಷ್ಟರಲ್ಲಿ ಅರೂಪನಾಗಿ ಬಿಡುತ್ತಾನೆ. ಭಗವಂತನ ನಡೆಯುವ ಈ ಪ್ರಕಾರವು ಅನಾದಿಯಾಗಿರುವುದೇನೋ ನಿಜ, ಅದು ಅತರ್ಕ್ಯ ಕೂಡ ಆಗಿರುತ್ತದೆ. ಭಗವಂತನು ಹೀಗೇಕೆ ಮಾಡುತ್ತಾನೆ ಎಂಬ ಪ್ರಶ್ನೆಗೆ ಮನುಷ್ಯನ ಬುದ್ಧಿಯು ಒಂದೇ ಉತ್ತರ ಕೊಡಬಲ್ಲದೇನೆಂದರೆ ಭಗವಂತನಲ್ಲಿ ಆಕಾರಗೊಂಡ ಹಾಗೂ ಭಗವಂತನಿಂದಲೇ ಆದ ಈ ವಿಶ್ವವು ಭಗವಂತನ ದಿವ್ಯ ಆನಂದದಿಂದ ತುಂಬಿ ತುಳುಕುತ್ತಿರುತ್ತದೆ. ಆನಂದದಲ್ಲಿ ಪ್ರೇಮವೃತ್ತಿಯು ಕೇಳಿತೆಂದರೆ ಆ ಕೇಳುವಿಕೆಯಿಂದ ಈ ಆಟವು ನಡೆದಿರುತ್ತದೆ. ನಿರಾಕಾರ ಭಗವಂತನು ಪೂರ್ಣನಿದ್ದಂತೆ ಸಾಕಾರನಾದ ಭಗವಂತನು ಪೂರ್ಣವೇ ಆಗಿರುವುದರಿಂದ ವಿಶ್ವವು ಒಳಗೂ ಹೊರಗೂ ನಿರ್ದೋಷವಾಗಿರುತ್ತದೆ. ವಿಶ್ವದ ಒಳಗೂ ಹೊರಗೂ ಭಗವಂತನು ತುಂಬಿಕೊಂಡಿರುವುದರಿಂದ ಎಲ್ಲ ಕಡೆಗೂ ಜ್ಞಾನಸ್ವರೂಪ ಅರಿವು ವ್ಯಾಪಿಸಿಕೊಂಡಿರುತ್ತದೆ. ವಿಶ್ವಮನಸ್ಸಿನ ರೂಪದಲ್ಲಿ ಅದು ಪ್ರತ್ಯಕ್ಷ ಅನುಭವಕ್ಕೆ ಬರುತ್ತದೆ. ವಿಶ್ವಮನಸ್ಸು ಸರ್ವಜ್ಞ ಹಾಗೂ ಸರ್ವಶಕ್ತಿಮಾನ್ ಆಗಿರುತ್ತದೆ. ಆದ್ದರಿಂದ ವಿಶ್ವದಲ್ಲಿ ಎಲ್ಲಿಯೂ ದೋಷವಿರುವುದಿಲ್ಲ, ಮರೆಯೂ ಇರುವುದಿಲ್ಲ, ಯಾವುದೂ ವ್ಯರ್ಥವಿರುವುದಿಲ್ಲ ಹಾಗೂ ಯಾವುದೂ ವ್ಯರ್ಥ ಹೋಗುವುದಿಲ್ಲ. ಆದ್ದರಿಂದ ವಿಶ್ವದಲ್ಲಿ ಎಲ್ಲ ಕಡೆಯೂ ನಿಯಮಾನುಸಾರ ಉತ್ತಮವಾದ ವ್ಯವಸ್ಥೆ ಇರುತ್ತದೆ. ಎಲ್ಲ ಚೇತನ ಹಾಗೂ ಅಚೇತನ ವಸ್ತುಗಳಲ್ಲಿ ಸರ್ವಜ್ಞನಾದ ವಿಶ್ವ ಮನಸ್ಸಿನ ದಾರವು ಉಣಿಸಲ್ಪಟ್ಟಿರುತ್ತದೆ. ಆದ್ದರಿಂದ ಎಲ್ಲ ಘಟನೆಗಳು ನಿಯಮಾನುಸಾರ ಸಂಭವಿಸುತ್ತವೆ. ಆ ಘಟನೆಗಳಲ್ಲಿ ಗೊಂದಲ, ಅನ್ಯಾಯ, ಅಜ್ಞಾನ ಅಥವಾ ಹೊಣೆಗೇಡಿತನ ಇರುವುದಿಲ್ಲ. ವಿಶ್ವದ ಕಾಲಭಾಗದಲ್ಲಿ ಎಂದೂ ಸ್ವಚ್ಛಂದತನವು ಇರುವುದಿಲ್ಲ. ಭಗವಂತನು ಎಂದೂ ಹಳಬ ಅಥವಾ ತಂಗಳು ಆಗುವುದಿಲ್ಲ. ಅವನ ಸಾಕಾರ ರೂಪವಾದ ಈ ವಿಶ್ವವು ಎಂದೂ ಕಾಲಬಾಹ್ಯವಾಗುವುದಿಲ್ಲ. ವಿಶ್ವದ ಎಲ್ಲ ಅಂಗಗಳಲ್ಲಿ ಕ್ಷಣ ಕ್ಷಣಕ್ಕೂ ನಾವೀನ್ಯತೆ ಕಂಡುಬರುತ್ತದೆ. ಈ ನಾವೀನ್ಯತೆಯು 1-2 ದಿವಸಗಳದ್ದಲ್ಲ, ಯುಗಾನುಯುಗಗಳಿಂದ ಅಖಂಡವಾಗಿ ನಡೆದಿರುತ್ತದೆ. ಆದರೆ ಇಂದಿಗೂ ಅದು ಮುಗಿದಿರುವುದಿಲ್ಲವೆಂದೇ ವಿಶ್ವವು ಅತ್ಯಂತ ರಮಣೀಯವಾಗಿರುತ್ತದೆ. ವಿಶ್ವದಲ್ಲಿ ಎಲ್ಲಿಯೂ ಸಂಕುಚಿತನವಿರುವುದಿಲ್ಲ. ಇಷ್ಟೇ ಅಲ್ಲದೆ ಎಲ್ಲ ಕಡೆಗೂ ಕಲ್ಪನೆಯು ಆಚೆಗೆ ಹೋಗಬೇಕಾಗುತ್ತದೆ.
ಆದ್ದರಿಂದ ವಿಶ್ವವು ಅಪಾರ ಹಾಗೂ ಭವ್ಯವಾಗಿರುತ್ತದೆ. ಭಗವಂತನು ಕೇವಲ ಒಬ್ಬನೇ ಇರುತ್ತಾನೆ. ವಿಶ್ವದಲ್ಲಿ ಅವನು ಅನೇಕ ರೂಪ ಹೊಂದಿ ಸಾಕಾರವಾಗಿರುತ್ತಾನೆ. ಆದರೆ ಆ ರೂಪಗಳ ನಿರ್ಮಿತಿಯಲ್ಲಿ ಹಾಗೂ ಅವನ ಅಂಗಭೂತ ಗುಣಗಳಲ್ಲಿ ಅವನು ವಿಚಿತ್ರತೆಯ ಸೀಮೆ ಮುಟ್ಟಿರುತ್ತಾನೆ. ಇದೇ ಭಗವಂತನ ಸ್ವಜನ ಸಾಮರ್ಥ್ಯದ ಲೌಕಿಕ ಸೌಂದರ್ಯವಾಗಿರುತ್ತದೆ. ವೈಚಿತ್ರ್ಯದ ಈ ಅಪಾರ ವಿಸ್ತಾರದಲ್ಲಿ ಯಾವುದೇ ಅಸ್ತವ್ಯಸ್ತತೆ ಇರುವುದಿಲ್ಲ. ಅದರಲ್ಲಿ ಗಣಿತಕ್ಕನುಸಾರವಾದ ಲೆಕ್ಕಾಚಾರ ಇರುತ್ತದೆ. ಇದೇ ಅವನ ದಿವ್ಯತೆಯನ್ನು ತಿಳಿಯಬೇಕು. ಸಂಪೂರ್ಣ ವಿಶ್ವವು ಅತ್ಯಂತ ಗೂಢವಾಗಿರುತ್ತದೆ, ಏಕೆಂದರೆ ಅದರಲ್ಲಿಯ ಪ್ರತಿಯೊಂದು ರೂಪವು ಸ್ವತಃದ ಆಚೆಗೆ ಏನನ್ನಾದರೂ ಸೂಚಿಸುತ್ತದೆ. ರೂಪದ ಮೂಲಕ ಅತ್ಯಂತ ಕುಶಲತೆಯಿಂದ ಆಗುವ ರೂಪ ಭಗವಂತನ ಸೂಚನೆಯು ಬಹಳ ಆಹ್ಲಾದಕರವಾಗಿರುತ್ತದೆ. ಈ ಆಹ್ಲಾದಕರ ಸೂಚನೆಯಲ್ಲಿಯೇ ಭಕ್ತಿಯ ಸಂಪೂರ್ಣ ಮರ್ಮವು ಸಂಗ್ರಹಿತವಾಗುತ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಯಲ್ಲಿ ಭಗವಂತನ ಕರ್ತೃತ್ವವನ್ನು ಕಾಣುವುದರಲ್ಲಿಯೇ ಭಕ್ತಿಯ ಪ್ರಾರಂಭವಾಗುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ರೀರಾಮ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಭಗವಂತನ ಅನುಸಂಧಾನ ಅರ್ಥಾತ್ ಸಾಧನೆಯ ಪ್ರಾಣ ಅನ್ನುವಂಥ ಗ್ರಂಥವನ್ನು ಶ್ರವಣ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ನಾಳೆಯೂ ಸಹಿತ ಈ ಒಂದು ಸತ್ಸಂಗ ಸ್ವಾಧ್ಯಾಯ ಅನ್ನುವಂಥದ್ದು ನಡೀತಾ ಇರ್ತದೆ. ಮತ್ತು ಆಮೇಲೆ ಬುಧವಾರ ಮತ್ತು ಗುರುವಾರ ಏನು ಅರ್ಥಾತ್ ಈ ಸ್ವಾಧ್ಯಾಯಕ್ಕೆ ರಜಾ ಇದೆ. ಆಮೇಲೆ ಮತ್ತೆ ಶುಕ್ರವಾರ ಹಾಗೂ ಶನಿವಾರ ನಡೀತದೆ. ಗುರುವಾರ ಏಕಾದಶಿ ಇರೋದರಿಂದಾಗಿ ಅಂದು ನಾವು ಉಪಾಸನೆಯಿಂದ ಬರಬೇಕಾದ ರಾತ್ರಿ 10:30 ಆಗ್ತದೆ. ಆ ಗುರುವಾರದ ಮರಾಠಿ ಶಂಕಾ ಸಮಾಧಾನದ ಕಾರ್ಯಕ್ರಮವನ್ನು ನಾವು ಶುಕ್ರವಾರ ದಿವಸ ಸಾಯಂಕಾಲ ನಿರ್ವಹಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅದನ್ನು ನಾವು ಮಹಾರಾಷ್ಟ್ರಕ್ಕೆ ತಿಳಿಸ್ತೀವಿ. ಆಮೇಲೆ ಯಥಾ ಪ್ರಕಾರವಾಗಿ ರವಿವಾರ ಮತ್ತು ಕನ್ನಡದ ಶಂಕಾ ಸಮಾಧಾನ ಅನ್ನುವಂಥ ಕಾರ್ಯಕ್ರಮ ನಡೀತದೆ. ಅದೇ ರೀತಿಯಾಗಿ ಶುಕ್ರವಾರ ಮತ್ತು ಶನಿವಾರವೂ ಸಹಿತ ಸ್ವಾಧ್ಯಾಯ ಅನ್ನುವಂಥದ್ದು ಬೆಳಿಗ್ಗೆ ನಡೀತದೆ. ಆಮೇಲೆ ರವಿವಾರ ದಿವಸ ಸ್ವಾಧ್ಯಾಯ ಇರೋದಿಲ್ಲ. ಮತ್ತು ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಸ್ವಾಧ್ಯಾಯ ಅನ್ನುವಂಥದ್ದು ನಡೀತಾ ಇರ್ತದೆ. ಎಲ್ಲರೂ ಅದರಲ್ಲಿ ಭಾಗವಹಿಸಿ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ನಾನು ಮಹಾರಾಜರಿಗೆ ಪ್ರಾರ್ಥಿಸೋದೇನು ಅಂದರೆ ಎಲ್ಲರಿಗೂ ಮಹಾರಾಜರು ನಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆ ಭಗವಂತನ ನಾಮದಲ್ಲಿ ಪ್ರೇಮ, ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆ ಮತ್ತು ಭಗವಂತನಲ್ಲಿ ಭಕ್ತಿ ಒಳ್ಳೆ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ, ಇನ್ನೊಂದು 4-5 ದಿವಸಗಳವರೆಗೆ ಬ್ರಹ್ಮಾನಂದ ಮಹಾರಾಜರ ಚರಿತ್ರೆಯನ್ನು ನಾವು ಅರ್ಥಾತ್ ಏನು ಅಂದರೆ ಕೆಲವು ಬೇರೆ ಗ್ರಂಥಗಳ ಅಥವಾ ನಮ್ಮ ಮ್ಯಾಗ್ಝಿನ್ಗಳ ಒಂದು ಇದು ನಡೀತಾ ಇರೋದರಿಂದಾಗಿ ಅದನ್ನು ನಾವು ಕನ್ನಡದಲ್ಲಿ ಅನುವಾದ ಮಾಡಿ ಹೇಳೋ ಕೆಲಸ ನಡೀತಾ ಇರೋದರಿಂದಾಗಿ ಆ ಬ್ರಹ್ಮಾನಂದ ಮಹಾರಾಜರ ಚರಿತ್ರೆಯನ್ನು ನಮಗೆ ಇನ್ನೊಂದು 4-5 ದಿವಸ ಓದಲಿಕ್ಕೆ ಆಗೋದಿಲ್ಲ. ಆಮೇಲೆ ಮತ್ತೆ ಅದನ್ನು ಯಥಾ ಪ್ರಕಾರವಾಗಿ ನಾವು ಪ್ರಾರಂಭ ಮಾಡ್ತೀವಿ. ಜಾನಕಿ ಜೀವನ ಸ್ಮರಣ ಜೈ.